ನೆಲ್ಲಿಕಟ್ಟೆಯಲ್ಲಿ ಸುಧಾಕರ್ ಶೆಟ್ಟಿ ಅವರು ಅರ್ಪಣೆ ಮಾಡುವಂತಹ ಕಟ್ಟೆ ಪೂಜೆ ಏನಿತ್ತು ಅದು ತುಂಬಾನೇ ವಿಶೇಷವಾಗಿರುವಂಥದ್ದು. ಅದರ ಬಗ್ಗೆ ಮಾತನಾಡಬೇಕು. 1996ರಲ್ಲಿ ಪ್ರಾರಂಭ ಅದು ಪೂಜೆ. ಜಾತ್ರೆ ಅಂದ್ರೇ ಸಂಭ್ರಮ. ಆ ರೀತಿ ಎಲ್ಲ ಕುಟುಂಬಸ್ಥರು ಸಂಬಂಧಿಕರು ಎಲ್ಲ ಸೇರಿ ಒಟ್ಟಿಗೆ ಸೇರಿ ಮಾಡುವಂಥ ಉತ್ಸವವೇ ಆಗಿದೆ. ಫ್ರೆಂಡ್ ಅವರಿದ್ದಾರೆ ಸುರೇಶ್ ಅಂತ, ಅವರಿಗೆ ಒಂದು ಆಸೆ ಬೇರೆ ಬೇರೆ ಫಲಪುಷ್ಪ ಕಟ್ಟಬೇಕಂತ. ಆ ಥರ ಬಂದು ಅವರೇ ತಂದು ಡೆಕೋರೇಷನ್ ಮಾಡ್ತಾರೆ. ಗಣೇಶೋತ್ಸವದ ಸಂದರ್ಭದಲ್ಲಿ ಗಣಪತಿಯನ್ನು ಇಡುವಂಥದ್ದು ಕೂಡ ಇದೇ ಬೆಳ್ಳಿಯ ಪೀಠದಲ್ಲಿ. ಯಾರ ಯೋಚನೆ ಅದು? ಸುಧಾಕರ್ ಶೆಟ್ಟಿ ಅವರದ್ದೇ ಆಶಯ ಇತ್ತು. ನಮ್ಮ ಮನೆಯಲ್ಲೇ ಪೀಠ ಇರೋದ್ರಿಂದ ಅದರಲ್ಲೇ ಒಂದು ಪೂಜೆ ಸ್ವೀಕರಿಸುವಂಥ ಒಂದು ಪದ್ಧತಿ. ಆಗಿನ ಕಾಲದ ಒಂದು ಕಟ್ಟೆ ಪೂಜೆಗೆ ಮತ್ತು ಈಗಿನ ಕಾಲದ ಕಟ್ಟೆ ಪೂಜೆಯನ್ನು, ಮೊದಲಿನ ವರ್ಷ ಆದಾಗ ಬಹಳ ಮಳೆ ಬಂದಿತ್ತು. ಶೀಟ್ ಅಳವಡಿಸುವ ಕಟ್ಟೆಗಳು ತುಂಬ ಕಮ್ಮಿ ಇತ್ತು. 2 ಗಂಟೆ ದೇವರು ಒಂದು ಕಟ್ಟೆಯಲ್ಲಿ ಕೂತಿದ್ದಾನೆ ಅಂತ ಹೇಳಿದರೆ ಅದಕ್ಕಿಂತ ಒಂದು ಭಾಗ್ಯಶಾಲಿಗಳು ನಾವು. ನೆಲ್ಲಿಕಟ್ಟೆಯವರು ಭಾಗ್ಯಶಾಲಿಗಳು ಅಂತೇಳಿ ಹೇಳಬೇಕು. ನನ್ನ ತಂದೆ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಆಗಿದ್ದರು. ರಾಜಗೋಪುರ ಮತ್ತು ಬಂಗಾರದ ಕೊಡಿಮರ ಮಾಡುವಂಥ ಯೋಗ ಭಾಗ್ಯ ಅವರಿಗೆ ದೇವರು ಕರುಣಿಸಿದ್ರು. ಪೀಠವೇ ಬೆಳ್ಳಿಯಲ್ಲಿ ಮಾಡಿದ್ದೀರಾ ಸರ್, ಅದರ ಬಗ್ಗೆನೂ ಹೇಳಬೇಕು. ಸುಧಾಕರ್ ಶೆಟ್ಟಿ ಅವರು ಹೇಳ್ತಿದ್ರು, ತಂದೆ ಮಾಲಿಂಗೇಶ್ವರ ಅದರಲ್ಲಿ ಕೂತ್ಕೊಳ್ತಾನೆ ಅಂತ ಭಾಳ ಖುಷಿಯಾಗಿ ಹೇಳ್ತಿದ್ರು. ನಿಮಗೆ ಜಾತ್ರೋತ್ಸವ ಅಂತ ಹೇಳಿದ್ರೆ ಎಷ್ಟು ಸ್ಪೆಷಲ್? ನಾವು ಜಾತ್ರೋತ್ಸವ ಅಂದರೆ ಭಾರಿ ಖುಷಿ ನಮಗೆ. ಇದರಲ್ಲಿ ಸ್ಪೆಷಲ್ ಅಂದರೆ ಎಲ್ಲ ಅಲಂಕಾರ ಮಾಡಿ ನಾವು ಇಲ್ಲಿ ಕಟ್ಟೆ ಪೂಜೆ ಮಾಡೋದು. ಹಾಗೆ ಎಲ್ಲ ಅಲಂಕಾರಕ್ಕೆ ಸಹಕಾರಿ ವರ್ಣವೇ ನೀಡುದು. ಚೂರು ಆಚೆ ಆದರೆ ಇವರು ಅದು ಹಾಗೆಲ್ಲ ಈಗನೇ ಆಗಬೇಕು ಅದು ಅಂತ. ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಇದ್ದರೆ ಪ್ರತಿ ವರ್ಷ ಜಾತ್ರೆಗೆ ಬಂದು ಕಟ್ಟೆ ಪೂಜೆಯಲ್ಲೆಲ್ಲ ಭಾಗವಹಿಸ್ತೇವೆ. ದೇವರು ಬರುವುದಂತೆ ಮುಂಚೆ ಎಲ್ಲ ನೆಲ್ಲಿಕಟ್ಟೆ ಮಿತ್ರ ಮಂಡಲ ಅಂತೇಳಿ ಎಲ್ಲ ಇತ್ತು. ಇಲ್ಲಿ ಹೊಂಡ ತೆಗೆದು ಸಂಜೀವ್ ಶೆಟ್ಟಿ ಅಂಗಡಿಯಿಂದ ಕೆಳಗೆ ಆಶ್ರಮ ಇದೆ, ಅಲ್ಲಿ ತನಕ ನಾವು ಲೈಟ್ ಹಾಕ್ತಾ ಇದ್ವಿ. ಈ ಕಟ್ಟೆಯಲ್ಲಿ ನೀವು ನೋಡಿದರೆ ಇಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಂಬಂಥ ಭೇದ ಭಾವ ಇಲ್ಲ. ಇಲ್ಲಿ ಎಲ್ಲರೂ ಬಂದು ಹಣ್ಣು ಕೈ ಇಡ್ತಾರೆ. ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಶಕ್ತಿಶಾಲಿ ದೇವ, ಸರಳ ಪೂಜೆಗೆ ಒಲಿಯುವ ಸರಳ ವಸ್ತ್ರಧಾರಿ ಸರ್ವೇಶ್ವರ ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಜಾತ್ರೋತ್ಸವದ ಸಂಭ್ರಮ. ಹತ್ತೂರಿನ ಜನ ಕೂಡ ಸಂಭ್ರಮದಿಂದ ಭಾಗಿಯಾಗುವಂತಹ ಪುತ್ತೂರಿನ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಜಾತ್ರೋತ್ಸವದ ಸಂಭ್ರಮ. ಇವತ್ತು 2ನೇ ದಿನದ ಕಟ್ಟೆ ಪೂಜೆ. ನೆಲ್ಲಿಕಟ್ಟೆ, ಸಾಲ್ಮರ ಹಾಗೆಯೇ ಸೂತ್ರ ಬೆಟ್ಟಿನಲ್ಲಿ ಇರುವಂತಹ ಹಲವಾರು ಕಟ್ಟೆಗಳಲ್ಲಿ ಮಹಾಲಿಂಗೇಶ್ವರ ದೇವರು ಕಟ್ಟೆ ಪೂಜೆಯನ್ನು ಸ್ವೀಕಾರ ಮಾಡಲಿಕ್ಕಿದ್ದಾರೆ. ಕಟ್ಟೆ ಪೂಜೆಯನ್ನು ಸ್ವೀಕಾರ ಮಾಡುವಂತಹ ಹಲವು ಕಟ್ಟೆಗಳಲ್ಲಿ ವಿಶೇಷವಾಗಿರುವಂತಹ ಪೂಜೆ ಪುನಸ್ಕಾರಗಳನ್ನು ಸ್ವೀಕಾರ ಮಾಡುವಂತಹ ಕಟ್ಟೆಯಲ್ಲಿ ನಾವಿವತ್ತು ಇರುವಂಥದ್ದು ಪುತ್ತೂರಿನ ಮಹತೋಬಾರ ಮಹಾಲಿಂಗೇಶ್ವರ ದೇವಾಲಯದ ಮಾಜಿ ಅಧ್ಯಕ್ಷರು ಹಾಗೇನೆ ಪುತ್ತೂರಿನ ಕಿಲ್ಲೆ ಮೈದಾನದ ಗಣೇಶೋತ್ಸವ ಸಮಿತಿಯ ದೇವತಾ ಸಮಿತಿಯ ಅಧ್ಯಕ್ಷರು ಆಗಿ ಇದ್ದಂತಹ ದಿವಂಗತ ಸುಧಾಕರ್ ಶೆಟ್ಟಿ ಅವರ ಮನೆಯಲ್ಲಿ ಇರುವಂತಹ ಕಟ್ಟೆ ಕೂಡ ತುಂಬಾ ವಿಶೇಷವಾಗಿರುವಂಥದ್ದು. ಅವರು ಇದ್ದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಪೂಜೆ ಪುರಸ್ಕಾರಗಳನ್ನು ಮಾಡ್ಕೊಂಡು ಬರ್ತಾ ಇದ್ರು ಅದನ್ನೇ ಮನೆ ಮಂದಿ ಕೂಡ ಮುಂದುವರಿಸಿಕೊಂಡು ಅದೇ ಭಕ್ತಿ ಅದೇ ಶ್ರದ್ಧೆಯಿಂದ ಇವಾಗಲೂ ಕೂಡ ಪೂಜೆಯನ್ನು ನೆರವೇರಿಸಿಕೊಂಡು ಬರ್ತಾ ಇದ್ದಾರೆ. ಶ್ರೀ ದೇವರು ಭಕ್ತಿಯಿಂದ ಈ ಒಂದು ಕಟ್ಟೆಯಲ್ಲಿ ಪೂಜೆಯನ್ನು ಸ್ವೀಕರಿಸ್ತಾ ಇದ್ದಾರೆ. ಈ ಕಟ್ಟೆ ಯಾಕೆ ನಾವು ವಿಶೇಷ ಅಂತ ಹೇಳಿದ್ವಿ ಅಂತ ಹೇಳಿದರೆ, ಇಲ್ಲಿ ಮಾಡುವಂಥ ಅಲಂಕಾರಗಳು ಒಂದು ಕಡೆ ವಿಶೇಷವಾಗಿದ್ದರೆ, ದೇವರು ವಿರಾಜಮಾನರಾಗಿ ಪೂಜೆಯನ್ನು ಸ್ವೀಕಾರ ಮಾಡುವಂತಹ ಪೀಠ ಏನಿದ್ದು ಅದು ಬೆಳ್ಳಿಯಿಂದ ಮಾಡಿರುವಂಥದ್ದು. ಮಹಾಲಿಂಗೇಶ್ವರ ದೇವರು ಈ ಒಂದು ಬೆಳ್ಳಿಯ ಪೀಠದಲ್ಲಿ ವಿರಾಜಮಾನರಾಗಿ ಪೂಜೆಯನ್ನು ಸ್ವೀಕಾರ ಮಾಡ್ತಾರೆ. ಆ ಬಳಿಕ 7 ತಿಂಗಳ ಬಳಿಕ ಇದೇ ಪೀಠದಲ್ಲಿ ಮಹಾಲಿಂಗೇಶ್ವರ ದೇವರ ಪುತ್ರರಾಗಿರುವಂತಹ ಗಣಪತಿ ದೇವರು ಕೂಡ ಕೂತು ಪೂಜೆಯನ್ನು ಸ್ವೀಕಾರ ಮಾಡ್ತಾರೆ. ಅಂದರೆ ಗಣೇಶೋತ್ಸವದ ಸಂದರ್ಭದಲ್ಲಿ ಗಣಪತಿಯನ್ನು ಇಡುವಂಥದ್ದು ಕೂಡ ಇದೇ ಬೆಳ್ಳಿಯ ಪೀಠದಲ್ಲಿ. ಹಾಗಾಗಿ ನೆಲ್ಲಿಕಟ್ಟೆಯಲ್ಲಿ ಸುಧಾಕರ್ ಶೆಟ್ಟಿ ಅವರು ಅರ್ಪಣೆ ಮಾಡುವಂತಹ ಕಟ್ಟೆ ಪೂಜೆ ಏನಿದೆಯೋ ಅದು ತುಂಬಾ ವಿಶೇಷವಾಗಿರುವಂಥದ್ದು. ಅದರ ಬಗ್ಗೆ ಮಾತನಾಡಬೇಕು. ಅದರ ಜೊತೆಗೇನೆ ಇಲ್ಲಿರುವಂಥ ಅಲಂಕಾರಗಳನ್ನು ಕೂಡ ನೀವು ನೋಡಬೇಕು. ಎಲ್ಲ ರೀತಿಯಾದಂಥ ಫಲಪುಷ್ಪಗಳಿಂದ ಅಶ್ವತ್ಥ ಕಟ್ಟೆಯನ್ನು ಅಲಂಕಾರ ಮಾಡಿರುವಂಥದ್ದು. ಹಾಗಾಗಿ ಪುತ್ತೂರಿನ ಜನರಿಗೆ ಈ ಒಂದು ಕಟ್ಟೆ ಏನಿದೆಯೋ ಅದು ತುಂಬಾ ಸ್ಪೆಷಲ್ ಆಗಿರುವಂಥದ್ದು. ಹಾಗಾಗಿ ಇದರ ಇತಿಹಾಸವನ್ನು ಕೇಳಬೇಕು, ಮನೆ ಮಂದಿ ಜೊತೆ ಕೂಡ ಮಾತಾಡ್ಸ್ಕೊಂಡು ಬರೋಣ ಬನ್ನಿ.
ಮಹಾಲಿಂಗೇಶ್ವರ ದೇವರು ಕಟ್ಟೆಪೂಜೆಯನ್ನು ಸ್ವೀಕರಿಸುವಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬ ಭಕ್ತರು ಕೂಡ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಪೂಜೆಯನ್ನು ನೆರವೇರಿಸ್ತಾರೆ. ಹಾಗೆಯೇ ಪುತ್ತೂರಿನ ಮಹಾಲಿಂಗೇಶ್ವರ ದೇವರು ಕಟ್ಟೆಪೂಜೆಯನ್ನು ಸ್ವೀಕರಿಸುವಂಥ ಕಟ್ಟೆ ಅಂತ ಹೇಳಿದರೆ ಇದು. ಹಾಗಾಗಿ ಇವತ್ತು ಇದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಬೇಕು. ಸುಧಾಕರ್ ಶೆಟ್ಟಿ ಅವರು ಯಾವ ರೀತಿಯಾಗಿ ಶ್ರದ್ಧೆ ಭಕ್ತಿಯಿಂದ ಪೂಜೆಯನ್ನು ಒಂದು ದೇವರಿಗೆ ಅರ್ಪಿಸ್ತಾ ಇದ್ರು, ಅದೇ ರೀತಿಯಾದಂಥ ಶ್ರದ್ಧೆ ಭಕ್ತಿಯನ್ನು ಇಟ್ಟುಕೊಂಡು ಕುಟುಂಬಸ್ಥರು ಈಗಲೂ ಕೂಡ ಮಹಾಲಿಂಗೇಶ್ವರ ದೇವರಿಗೆ ಕಟ್ಟೆಪೂಜೆಯನ್ನು ನೆರವೇರಿಸಿಕೊಂಡು ಬರ್ತಾ ಇದ್ದಾರೆ. ಮನೆ ಮಂದಿ ಜೊತೆ ಮಾತಾಡಬೇಕು. ನಮಸ್ತೆ ಅಮ್ಮ, ಈ ಕಟ್ಟೆಯ ವಿಶೇಷತೆಯ ಬಗ್ಗೆ ಎಷ್ಟು ವರ್ಷಗಳಿಂದ ಪೂಜೆಯನ್ನು ಮಾಡಿಕೊಳ್ತಾರೆ? 1996ರಲ್ಲಿ ಪ್ರಾರಂಭ ಆದ ಪೂಜೆ, ಹಾಗೆ 29 ವರ್ಷ ಈ ವರ್ಷಕ್ಕೆ. ಹಾಗೆ ಅವರು ಒಂದು ನೆಲ್ಲಿಕಟ್ಟೆಯಲ್ಲಿ, ಇದು ನಮ್ಮದು 3ನೇ ಕಟ್ಟೆ. ಇವತ್ತು 2ನೇ ದಿನ ಸವಾರಿಯಲ್ಲಿ ನಮ್ಮ 3ನೇ ಕಟ್ಟೆ. ಅವರಿಗೊಂದು ಇಲ್ಲಿ ಒಂದು ಸಾರ್ವಜನಿಕವಾಗಿ ಈ ಜಾಗದಲ್ಲೇ ಮಾಡಬೇಕು ಅಂತ ಅವರು ಆಸೆ ಪಟ್ಟು ಇಲ್ಲಿ ಮಾಡಿದರು. ಓಕೆ, ನಿಮಗೆ ಎಷ್ಟು ಸಂಭ್ರಮ ಇರುತ್ತೆ ಅಂತ ಜಾತ್ರೋತ್ಸವ ಅಂತ ಹೇಳಿದ್ರೆ? ಸಂಭ್ರಮವೇ, ಜಾತ್ರೆ ಅಂದ್ರೇ ಸಂಭ್ರಮ. ಆ ರೀತಿ ಎಲ್ಲ ಕುಟುಂಬಸ್ಥರು ಸಂಬಂಧಿಕರು ಎಲ್ಲ ಸೇರಿ ಒಟ್ಟಿಗೆ ಸೇರಿ ಮಾಡುವಂಥ ಉತ್ಸವವೇ ಆಗಿದೆ ಇದು. ಓಕೆ ಸರ್, ನೀವು ಹೇಳಿ, ನಿಮಗೆ ಎಷ್ಟು ಸ್ಪೆಷಲ್ ಜಾತ್ರೋತ್ಸವ ಅಂತ ಹೇಳಿದರೆ, ಹಾಗೆಯೇ ನಿಮ್ಮದೇ ಆದಂಥ ಕಟ್ಟೆ ಕೂಡ ಇದೆ, ಅದ್ರ ಬಗ್ಗೆ ಹೇಳಿ. ತಂದೆಯವರು ಭಾಳ ವಿಜೃಂಭದಿಂದ ಈ ಕಟ್ಟೆಗೆ ದೇವರನ್ನು ವೆಲ್ಕಮ್ ಮಾಡ್ತಿದ್ದರು. ಆವಾಗ ಅಮ್ಮ ಮೊದಲಿನ ಕಾಲದಲ್ಲಿ ಎಲ್ಲ ನೀರು ಹಾಕೋದು, ಅದಾದಮೇಲೆ ಕ್ಲೀನಿಂಗ್ ಮಾಡೋದು, ಅದಾದಮೇಲೆ ದೇವರನ್ನು ಇಲ್ಲಿ ವಿಜೃಂಭಣೆಯಿಂದ ಸ್ವಾಗತ ಮಾಡೋದು, ಇದೆಲ್ಲ ಅಪ್ಪ ಆಚರಿಸುವಂಥದ್ದು ವಿಷಯಗಳನ್ನು ನಾವು ಕಂಟಿನ್ಯೂ ಮಾಡಿದ್ದೇವೆ. ಓಕೆ, ಎಲ್ಲ ಕಟ್ಟೆಗಳಿಗಿಂತಲೂ ಈ ಕಟ್ಟೆಯನ್ನು ನೋಡಬೇಕು ಅಂತ ಹೇಳಿದರೆ ಫಲಪುಷ್ಪಗಳು ಇದೆ. ಸೀಸನಲ್ ಆಗಿರುವಂಥ ಫಲಪುಷ್ಪ ಎಲ್ಲವನ್ನೂ ಇಟ್ಟಿದ್ದೀರಾ ಇಲ್ಲಿ, ಅದರ ಬಗ್ಗೆ ಹೇಳಬೇಕು. ಅದು ನಮ್ಮದು ಫ್ರೆಂಡ್ ಅವರಿದ್ದಾರೆ ಸುರೇಶ್ ಅಂತ, ಅವರಿಗೆ ಒಂದು ಆಸೆ ಬೇರೆ ಬೇರೆ ಫಲಪುಷ್ಪ ಕಟ್ಟಬೇಕಂತ. ಆ ಥರ ಅವ್ರು ಬಂದು ಅವರೇ ತಂದು ಡೆಕೋರೇಷನ್ ಮಾಡ್ತಾರೆ, ಅವ್ರದ್ದು ಇಂಟ್ರೆಸ್ಟಲ್ಲಿ. ಗಣೇಶೋತ್ಸವದ ಸಂದರ್ಭದಲ್ಲಿ ಇರುವಂತಹ ಗಣೇಶ ಕೂರುವಂಥ ಪೀಠವನ್ನೇ ನೀವು ಮಹಾಲಿಂಗೇಶ್ವರ ದೇವರಿಗೆ ಕೂಡ ಇಟ್ಟಿರುವಂಥದ್ದು, ಅದರ ಬಗ್ಗೆ ಯಾರ ಯೋಚನೆ ಅದು ಹೇಗೆ? ಅದು ನಂದು ತೀರ್ಥರೂಪರಾದ ಸುಧಾಕರ್ ಶೆಟ್ಟಿ ಅವರದ್ದೇ ಆಶಯ ಇತ್ತು. ಗಣಪತಿ ಕೂತ್ಕೊಳ್ಳುವಂಥ ಕಟ್ಟೆಯಲ್ಲೇ ಮಹಾಲಿಂಗೇಶ್ವರನ್ನು ಸೇವೆ ಸ್ವೀಕರಿಸಬೇಕಂತ ಒಂದು ಆಶೆ ಇತ್ತು. ಅದಕ್ಕೆ ಅದು ನಮ್ಮ ಮನೆಯಲ್ಲೇ ಪೀಠ ಇರೋದ್ರಿಂದ ಅದರಲ್ಲೇ ಒಂದು ಪೂಜೆ ಸ್ವೀಕರಿಸುವಂಥ ಒಂದು ಪದ್ಧತಿ ಬೆಳೆದು ಬಂದಿದೆ. ನೀವು ಸಣ್ಣದಿರಬೇಕಾದ್ರೂ ನೋಡ್ತಾ ಇದ್ರಿ, ಬಟ್ ಇವಾಗ ಬದಲಾವಣೆಗಳು ಆಗಿದೆ. ಆಗಿನ ಕಾಲದ ಒಂದು ಕಟ್ಟೆ ಪೂಜೆಗೆ ಮತ್ತು ಈಗಿನ ಕಾಲದ ಕಟ್ಟೆ ಪೂಜೆಯನ್ನು ಹೇಳೋದಾದರೆ ಸರ್, ಮೊದಲಿನ ವರ್ಷ ಆದಾಗ ಭಾಳ ಮಳೆ ಬಂದಿತ್ತು. ಆಗಿದ ಕಾಲದಲ್ಲಿ ಶೀಟ್ ಅಳವಡಿಸುವ ಕಟ್ಟೆಗಳು ತುಂಬ ಕಮ್ಮಿ ಇತ್ತು. ನಮ್ಮ ಕಟ್ಟೆ ಅದರಲ್ಲಿ ಒನ್ ಆಫ್ ದ ಕಟ್ಟೆ ಇತ್ತು. ಈ ದೇವರು ಬಂದು ಇಲ್ಲಿ ಪೂಜೆ ಸ್ವೀಕರಿಸುವಾಗಲೇ ಭಾಳಷ್ಟು ಮಳೆ ಬಂದು ದೇವರೊಂದು ಅರ್ಧ ಗಂಟೆ ಕುಳಿತುಕೊಳ್ಳಿರುವ ಒಂದು ಪ್ರತೀತಿ ಇದೆ. ಅದು ಹಾಗೆ. ನಿಮಗೆ ಜಾತ್ರೋತ್ಸವ ಅಂತ ಹೇಳಿದರೆ ಎಷ್ಟು ಸ್ಪೆಷಲ್? ನಮಗೆ ಜಾತ್ರೋತ್ಸವ ಅಂದರೆ ನನ್ನ ತಂದೆ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಆಗಿದ್ದರು. ಅವರಿಗೆ ದೇವರ ಸೇವೆ ಮಾಡುವಂಥ ಯೋಗ ಭಾಗ್ಯ ಬಂತು. ಅವರು ಕಮಿಟಿಯಲ್ಲಿರುವಾಗ ರಾಜಗೋಪುರ ಮತ್ತು ಬಂಗಾರದ ಕೊಡಿಮರ ಮಾಡುವಂಥ ಯೋಗ ಭಾಗ್ಯ ಅವರಿಗೆ ದೇವರು ಕರುಣಿಸಿದರು, ಅವ್ರದ್ದು ಮತ್ತು ಅವ್ರ ಸಮಿತಿಗೆ. ಅವರ ಜೊತೆ ನಾನು ತುಂಬ ಒಳ್ಳೆಯ ದಿನಗಳನ್ನು ನೋಡಿದ್ದೇನೆ ದೇವರ ಸೇವೆಯಲ್ಲಿ. ಹಲವಾರು ಕಟ್ಟೆ ಪೂಜೆಗಳನ್ನು ಮಹಾಲಿಂಗೇಶ್ವರ ದೇವರು ತಗೊಳ್ತಾರೆ. ಅದರಲ್ಲಿ ಕೂಡ ಶ್ರೀಮಂತ ಕಟ್ಟೆ ಪೂಜೆ ಅಂತ ಹೇಳ್ಬೋದು. ಯಾಕೆಂತ ಹೇಳಿದರೆ ಪೀಠವೇ ಬೆಳ್ಳಿಯಲ್ಲಿ ಮಾಡಿದ್ದೀರಾ ಸರ್, ಅದರ ಬಗ್ಗೆನೂ ಹೇಳಬೇಕು. ಯಾಕೆಂತ ಹೇಳಿದರೆ ತುಂಬ ಜನ ಭಕ್ತರು ಹೇಳಿರೋವಂಥದ್ದು, ನಾನು ಕೇಳಿರೋವಂಥದ್ದು, ಬೆಳ್ಳಿಯ ಇದರಲ್ಲಿರೋವಂಥದ್ದು ಎಲ್ಲೂ ಅದರಲ್ಲಿ ಇಲ್ಲ ಅನ್ನುವಂಥದ್ದು. ಬಟ್ ಇಲ್ಲಿ ನೀವು ಬೆಳ್ಳಿಯ ಒಂದು ಪೀಠವನ್ನು ಇಟ್ಟು ಪೂಜೆಯನ್ನು ಮಾಡ್ತಿದ್ದೀರಾ, ಅದರ ಬಗ್ಗೆ? ಅದು ಕಾರ್ಣಿಕದು ಕೋರ್ಟ್ ಮೈದಾನ ಗಣೇಶೋತ್ಸವ ಆಗುವಂಥ ಗಣಪತಿ ಪೂಜೆ ಸ್ವೀಕರಿಸುವಂಥ ಪೀಠ. ಅದರಲ್ಲಿ ದೇವರು ಸಹ ಅವರ ತಂದೆ ಸಹ ಮಹಾಲಿಂಗೇಶ್ವರ ಸಹ ಪೂಜೆಯನ್ನು ಸ್ವೀಕರಿಸ್ತಾರೆ. ಅದು ಅವರ ವಿಚಾರವಾಗಿತ್ತು. ಸುಧಾಕರ್ ಶೆಟ್ಟಿ ಅವರು ಹೇಳ್ತಿದ್ರು, ತಂದೆ ಮಹಾಲಿಂಗೇಶ್ವರ ಅದರಲ್ಲಿ ಕೂತ್ಕೊಳ್ತಾನೆ ಅಂತ ಭಾಳ ಖುಷಿಯಾಗಿ ಹೇಳ್ತಿದ್ರು. ಹಾಗೆ ಅದು ಪೀಠದಲ್ಲೇ ಕೂತ್ಕೊಳಿಸೋದು. ಅವರು ಯಾವ ರೀತಿಯಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡ್ತಾ ಇದ್ರು, ಅದನ್ನೇ ನೀವು ಕೂಡ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದೀರಾ. ಈ ಹೊತ್ತಿನಲ್ಲಿ ನಿಮಗೆ ಇವಾಗ ನಿಮ್ಮ ಪತಿಯವರು ಆಗಿರೋನು ಅವರು ನಿಮಗೆ ಹೇಳಿರ್ಬೋದು, ಜಾತ್ರೋತ್ಸವದ ಸಂದರ್ಭದಲ್ಲಿ ಮಾಡುವಂಥ ಪೂಜೆಗಳಾಗಿರ್ಬೋದು, ಅವರೊಟ್ಟಿಗೆ ಇದ್ದಂಥ ಸಂದರ್ಭದಲ್ಲಿ ಪೂಜೆಗಳನ್ನು ನೀವು ಯಾವ ರೀತಿಯಾಗಿ ಮಾಡ್ತಿದ್ರಿ ಅದನ್ನು ಹೇಳೋದು? ಪೂಜೆ ಭಕ್ತಿಯಿಂದಲೇ ನಾವು ಸ್ವೀಕಾರ ಮಾಡಿದ್ದೇವೆ. ದೇವರನ್ನು ಹಾಗೆ ಮಹಾಲಿಂಗೇಶ್ವರನನ್ನು ಭಕ್ತಿಪೂರ್ವಕವಾಗಿ ನಾವು ಸ್ವಾಗತ ಮಾಡ್ತೇವೆ ನಮ್ಮ ಕಟ್ಟೆ ಅಂದರೆ ಅವರಿಗೆ ನೆಲ್ಲಿಕಟ್ಟೆಯಲ್ಲಿ ಒಂದು ವಿಜೃಂಭಣೆಯಿಂದ ಅವರದೇ ಕಟ್ಟೆಯಲ್ಲಿ ಸಾರ್ವಜನಿಕವಾಗಿ ಎಲ್ಲರೂ ಭಕ್ತರು ಬಂದು ಈ ಕಟ್ಟೆ ಪೂಜೆಯನ್ನು ಸ್ವೀಕಾರ ಮಾಡಬೇಕು ಅಂತ ಅವರ ಆಸೆ.
ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನೀವು ಈ ಒಂದು ಕಟ್ಟೆ ಪೂಜೆಯನ್ನು ಆರಂಭದಿಂದ ಇಲ್ಲಿಯವರೆಗೂ ಕೂಡ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂಥದ್ದು ನೀವೇ. ಹಾಗಾಗಿ ನೀವು ಎಷ್ಟೊಂದು ಇದರಲ್ಲಿ ಭಾಗಿಯಾಗ್ತೀರಾ ಅದ್ರ ಬಗ್ಗೆ? ನಾವು ದೇವರೊಟ್ಟಿಗೆ ನಾವು ಸಹ ಭಾಗಿಯಾಗ್ತೇವೆ. ಫಸ್ಟಿಂದ ಲಾಸ್ಟ್ ಇಷ್ಟವರೆಗೆ ಮಾಡಿದ್ದೇವೆ, ಇನ್ನು ಮುಂದೆ ನೋಡಬೇಕು. ಓಕೆ ಸರ್, ಇದರ ಅಲಂಕಾರದ ಬಗ್ಗೆ ಇದೆಲ್ಲ ತಂದು ಕೊಡ್ತಾರೆ, ನಾವು ಕಟ್ತೇವೆ. ನಿಮಗೆ ಜಾತ್ರೋತ್ಸವ ಅಂತ ಹೇಳಿದ್ರೆ ಎಷ್ಟು ಸ್ಪೆಷಲ್? ನಾವು ಜಾತ್ರೋತ್ಸವ ಅಂದರೆ ಭಾರಿ ಖುಷಿ ನಮಗೆ, ಸಂತೋಷ ಸಡಗರ ಇದೆಲ್ಲ ಉಂಟು. ಓಕೆ ಸರ್, ನೀವು ಹೇಳಿ, ನೀವು ಕೂಡ ಆಗದಿಂದ ಕೆಲಸ ಮಾಡ್ತಾನೆ ಇದ್ರಿ, ನೀವು ಕೂಡ ಮಾತಾಡಬೇಕು, ಹೇಳಿ ಸರ್. ಈಗ ಕಟ್ಟೆ ಪೂಜೆ ಅಂದರೆ ಇದರಲ್ಲಿ ಸ್ಪೆಷಲ್ ಅಂದರೆ ಎಲ್ಲ ಅಲಂಕಾರ ಮಾಡಿ ನಾವಿಲ್ಲಿ ಕಟ್ಟೆ ಪೂಜೆ ಮಾಡೋದು. ಹಾಗೆ ಎಲ್ಲ ಅಲಂಕಾರಕ್ಕೆ ಸಹಕಾರಿ ವರ್ಣವಿ ನೀಡೋದು. ಹೀಗೆ ಆಗಬೇಕು, ಹಾಗೆ ಆಗಬೇಕು, ಇದು ಹೀಗೇನೆ ಬರಬೇಕು, ಅದೊಂದು ಚೂರು ಆಚೆ ಆದರೆ ಇವರು ಅದು ಹಾಗೆಲ್ಲ ಹೀಗೇ ಆಗಬೇಕು ಅದಂತ ಹಾಗೆ ಹೇಳ್ತಾರೆ ಎಲ್ಲ. ಸರ್, ಪೇಟೆ ಸವಾರಿ ಇವತ್ತು ನಿಮ್ಮದೇ ಕಟ್ಟೆಯಲ್ಲಿ ದೇವರು ಪೂಜೆಯನ್ನು ಸ್ವೀಕರಿಸಲಿಕ್ಕಿದ್ದಾರೆ, ಇದರ ಬಗ್ಗೆ ಹೇಳೋದು? ಪೇಟೆ ಸವಾರಿ ಅಂತ ಹೇಳಿದರೆ ಜಾತ್ರೆ ಸಮಯದಲ್ಲಿ ದೇವರು ಎಲ್ಲ ಕಡೆಗೆ ಹೋಗಿ ಇವರಿಗೆ ಭಕ್ತರಿಗೆ ಒಂದು ಅನುಗ್ರಹ ಕೊಡಲಿ ಅಂಥೇಳಿ ಪುತ್ತೂರಿನಲ್ಲಿ ಅದು ವಿಶೇಷ. ಎಲ್ಲಿಯೂ ಬೇರೆ ಕಡೆಯಲ್ಲಿ ಎಲ್ಲಿಯೂ ಹೋಗುವುದಿಲ್ಲ. ಎಲ್ಲಿ ಮನೆ ಮನೆಗೆ ಹೋಗಿ ಎಲ್ಲ ಭಕ್ತರಿಗೆ ಅನುಗ್ರಹ ಕೊಟ್ಟು ಒಳ್ಳೆಯದಾಗಲಿ ಅಂಥೇಳಿ ಊರಿನವರಿಗೆ ಒಂದು ಇದು ಕೊಡ್ತಾರೆ. ಹಾಗಾಗಿ ಪೇಟೆ ಸವಾರಿ ಬರ್ತಾರೆ. ನಮ್ಮಲ್ಲಿ ಇದು ನಮ್ಮ ಅಣ್ಣ ಮಾಡಿದ್ದು ಸಾಧಾರಣ 29 ವರ್ಷದಿಂದ ಮಾಡ್ತಾರೆ. ನಾವು ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಇದ್ದರೆ ಪ್ರತಿ ವರ್ಷ ಜಾತ್ರೆಗೆ ಬಂದು ಕಟ್ಟೆ ಪೂಜೆಯಲ್ಲೆಲ್ಲ ಭಾಗವಹಿಸ್ತೇವೆ. ದೇವರ ಇದು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ನಮಗೆ ಅನುಗ್ರಹ ಕೊಡ್ತಾರೆ. ಹಾಗಾಗಿ ರಾಜ್ಯದಲ್ಲಿ ಬೇರೆ ನಮ್ಮ ದೇಶದಲ್ಲಿ ಬೇರೆ ಕಡೆಗೆ ಹೋದರೆ ಬೇರೆ ರಾಜ್ಯದಲ್ಲೆಲ್ಲ ನಾವು ವಿಜಯ ಬ್ಯಾಂಕಲ್ಲಿ ಇದಾಗಿದೆ, ಆಫೀಸರ್ ಆಗಿದ್ದೇವೆ. ಆದ್ದರಿಂದ ಕಷ್ಟ ಆಗ್ತಿತ್ತು. ಆದ್ದರಿಂದ ಪ್ರತಿ ವರ್ಷ ಜಾತ್ರೆ ಟೈಮ್ನಲ್ಲಿ ಪುತ್ತೂರಿಗೆ ಬರ್ತೇವೆ. ಹಾಗೆಯೇ ನಾವು ನಮ್ಮ ರಮೇಶ ಇವರಿಗೆ ದೇವರಲ್ಲಿ ಭಾರಿ ಭಕ್ತಿ. ಮಹಾಲಿಂಗೇಶ್ವರನ ನೆನೆಸಿ ಇದು ನಮ್ಮ ಕಿಲ್ಲೆ ಮೈದಾನದಲ್ಲಿ ಪ್ರತಿ ವರ್ಷ ಗಣೇಶನ ಮೂರ್ತಿಯನ್ನು ಇವರೇ ತಯಾರು ಮಾಡೋದು. ಇವರು ಎಲ್ಲ ಡೆಕೋರೇಷನ್ನು ಅದರ ಉಸ್ತುವಾರಿ ಎಲ್ಲ ಎತ್ಕೊಂಡು ದೇವರಲ್ಲಿ ಭಕ್ತಿ ಇಟ್ಟು ಹಾಗಾಗಿ ಅವರಿಗೆ ಒಳ್ಳೆಯ ಅನುಗ್ರಹ ದೇವರು ಕೊಟ್ಟಿದ್ದಾರೆ ಅಂತೇಳಿ ಭಾವಿಸ್ತೀನಿ. ಪುರಸಭೆಯ ಮಾಜಿ ಅಧ್ಯಕ್ಷರಾದಂತಹ ಜಗದೀಶ್ ಶೆಟ್ಟಿ ನೆಲ್ಲಿಕಟ್ಟೆ ಸರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ಈ ಒಂದು ಕಟ್ಟೆ ಪೂಜೆಯ ಬಗ್ಗೆ ನೀವು ಹೇಳೋದಾದ್ರೆ, ಈ ಕಟ್ಟೆಯ ಬಗ್ಗೆ? ಇದು ಸುಮಾರು ಒಂದು 75-80 ವರ್ಷಗಳಿಂದ ನಮ್ಮ ಇದು ಎದುರಿನ ಸ್ಥಳ ನಮ್ಮದೇ. ಮುಂಚೆ ಇಲ್ಲಿ ಅರಳಿ ಮರ ಇತ್ತು, ಇಲ್ಲಿ ಒಂದು ಕಾಲು ದಾರಿ ಇತ್ತು. ಆವಾಗ ನಾವು ಪ್ರತಿ ವರ್ಷ ನಮ್ಮ ತಂದೆಯವರು ಇಲ್ಲಿ ಬೊಂಡ ಇಟ್ಟು 2 ಬೆಂಚ್ ಇಟ್ಟು ಮತ್ತು ಈ ಅಡಿಕೆ ಮರದ ಸಲಾಕೆ ಮಾಡಿಕೊಂಡು ಅದರಲ್ಲಿ ಸೆಗಣಿಯ ಮೇಲೆ ತಿಬಿಲೆ ಹೇಳ್ತಾರೆ, ಅದನ್ನು ಇಟ್ಕೊಂಡು ನಾವು ಆವಾಗ ಕರೆಂಟೆಲ್ಲ ಅಷ್ಟು ಇದಿಲ್ಲ, ಲೈಟಿಂಗ್ ಎಲ್ಲ ಇಲ್ಲ, ಇಷ್ಟು ಎಲ್ಲ ಆ ರೀತಿಯಾಗಿ ಮಾಡ್ತಿದ್ವಿ ನಾವು. ಚಿಕ್ಕಂದಿನ ಅದರಲ್ಲಿ ಭಾಗವಹಿಸ್ತಿದ್ದೆವು. ಮತ್ತು ಕಟ್ಟೆ ಪೂಜೆ ಮಾಡುವಂಥ ಒಂದು ಶಕ್ತಿ ಇರಲಿಲ್ಲ ಆಗ. ಹಾಗೆ ದೇವಸ್ಥಾನದಲ್ಲಿ ಆಗ ಫಿಕ್ಸ್ ಮಾಡಿದಂಥ ಬಿಸುಗಣಿಯ ಹೊತ್ತು ಕಟ್ಟೆ ಪೂಜೆ ಇದೆ. ಈಗಲೂ ನಮಗೆ ದೇವಸ್ಥಾನದಿಂದ ಪತ್ರ ಬರ್ತದೆ, ಅವತ್ತು ಹೋಗಿ ನಾವು ಪ್ರಸಾದ ಸ್ವೀಕಾರ ಮಾಡ್ತೇವೆ. ಇಲ್ಲಿ ಮತ್ತು ಸುಧಾಕರ್ ಶೆಟ್ಟರು ಇಲ್ಲಿ ಸ್ಥಳ ತೆಗೆದರು, ಮತ್ತು ಇಲ್ಲಿ ಈ ಕಟ್ಟೆಯನ್ನು ಮಾಡಿದರು. ನಂತರ ಮಹಾಲಿಂಗೇಶ್ವರನದಲ್ವ, ಯಾರು ಮಾಡಿದ್ರೇನು, ದೇವರಿಗೆ ಪೂಜೆ ಸಲ್ಲಿಕೆ ಆದರೆ ಆಯಿತು ಅಲ್ವಾ. ಹಾಗೆ ಶುರುವಿನ ವರ್ಷ ದೇವರು ಇಲ್ಲಿ ಬಂದಾಗ ಈ ಕಟ್ಟೆಯಲ್ಲಿ ಕೂತ ಕೂಡಲೇ ಪ್ರಥಮ ವರ್ಷ ಸುಮಾರು 1.5 to 2 ಗಂಟೆ ಮಳೆ. ದೇವರು ಈ ಕಟ್ಟೆಯಲ್ಲಿ ಅವರ ಸಾನ್ನಿಧ್ಯವನ್ನು ನಿರ್ಮಾಣ ಮಾಡಿದ್ದಾರೆ ಅಂತೇಳಿ ಹೇಳ್ಬೋದು. ಅಷ್ಟು ಅಂದರೆ ನೆಲ್ಲಿಕಟ್ಟೆಯಲ್ಲಿ ದೇವರು ಬರುವುದಂತೆ ಮುಂಚೆ ಎಲ್ಲ ನೆಲ್ಲಿಕಟ್ಟೆ ಮಿತ್ರಮಂಡಲ ಅಂತೇಳಿ ಎಲ್ಲ ಇತ್ತು. ನಾವೆಲ್ಲ ಇಲ್ಲಿ ಹೊಂಡ ತೆಗೆದು ಸಂಜೀವ್ ಶೆಟ್ಟಿ ಅಂಗಡಿಯಿಂದ ಅಲ್ಲಿ ಕೆಳಗೆ ಆಶ್ರಮ ಇದೆ, ಆ ಸೈಡಲ್ಲಿ ಅಲ್ಲಿ ತನಕ ನಾವು ಲೈಟ್ ಹಾಕ್ತಾಯಿದ್ವಿ. ಯುವಕ ಮಂಡಲ ಆಗ ಭಾಳ ತುಂಬ ಸುಮಾರು 100ಕ್ಕಿಂತ ಮೇಲ್ಪಟ್ಟು ಸದಸ್ಯರಿದ್ದರು ಅಲ್ಲಿ ನೆಲ್ಲಿಕಟ್ಟೆ ಮಿತ್ರಮಂಡಲದಲ್ಲಿ. ಮತ್ತೊಂದು ಇದೊಂದು ಅದ್ಭುತವಾದಂಥ ಒಂದು ಇದು ಮನಸ್ಸಿನ ಪರಿಕಲ್ಪನೆಗೆ ಮೀರಿದ್ದು. ದೇವರು ನಮ್ಮ ಸ್ಥಳಕ್ಕೆ ಬರ್ತಾರೆ, ನಮ್ಮ ಬಳಿಗೆ ಬರ್ತಾರೆ ಅಂತ ಹೇಳಿದರೆ ಅದಕ್ಕಿಂತ ದೊಡ್ಡದಾದಂಥ ಒಂದು ವಿಚಾರ ಇಲ್ಲ. ಯಾಕೆಂತ ಹೇಳಿದರೆ ಅದು ಒಂದು ಭಕ್ತಿಯ ಸೆಲೆಯಾಗಿ ಇಲ್ಲಿ ಈಗ ಈ ಕಟ್ಟೆಯಲ್ಲೇ ನೀವು ನೋಡಿದರೆ
ಇಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಂಬಂಥ ಭೇದ ಭಾವ ಇಲ್ಲ. ಇಲ್ಲಿ ಎಲ್ಲರೂ ಬಂದು ಹಣ್ಣುಕಾಯಿ ಇಡ್ತಾರೆ, ಕ್ರಿಶ್ಚಿಯನ್ಸೇ ಇಡ್ತಾರೆ. ಮಹಾಲಿಂಗೇಶ್ವರನ ಸ್ಥಳದಲ್ಲಿ ವಾಸ ಮಾಡ್ತಿದ್ದಂತಹ ಎಷ್ಟೋ ಜನ ಪ್ರತಿ ವರ್ಷ ಇಲ್ಲಿ ಹಣ್ಣುಕಾಯನ್ನು ತಂದು ದೇವರಿಗೆ ಒಪ್ಪಿಸ್ತಾರೆ. ಇದೊಂದು ಎಲ್ಲ ಕಡೆಗಳಲ್ಲಿ ಕಾಣಲಿಕ್ಕೆ ಸಿಗಲಿಕ್ಕಿಲ್ಲ, ಆದರೆ ಇಲ್ಲಿ ಸಿಗ್ತದೆ. ಅದು ಎಲ್ಲ ಜಾತಿಯವರು ಹಣ್ಣುಕಾಯನ್ನು ಸಮರ್ಪಿಸಿ ಕೃತಜ್ಞರಾಗ್ತಾರೆ, ದೇವರ ಹತ್ರ ಆ ಅನುಗ್ರಹವನ್ನು ಇಚ್ಛಿಸ್ತಾರೆ ಅವರು ಅಂತೇಳಿ. ಇಲ್ಲಿ ದೇವರು ಬರುವುದಂತ ಹೇಳಿದರೆ ನಮಗೆ ಒಂದು ಎಲ್ಲಕ್ಕಿಂತ ಅಂದರೆ ವರ್ಷಕ್ಕೆ ಒಮ್ಮೆ ದೇವರು ಬರುವಾಗ ನಾವು ಎಲ್ಲೇ ಇದ್ರೂ ಇಲ್ಲಿ ತಲುಪ್ತೇವೆ. ನಾವು ದೇವರಿಗೆ ಒಂದು ಅಡ್ಡ ಬಿದ್ದು ಈಗಲೂ ಕೂಡ ನಾವೊಂದು 2 ಸಿಯಾಳ ಇಟ್ಟು ಈ ಹಿರಿಯರು ಮಾಡಿದಂತಹ ಒಂದು ಏನು ಮಾಡ್ತಾಯಿದ್ರು ದೇವರಿಗೆ, ಅದನ್ನು 2 ಸಿಯಾಳ ಇಟ್ಟು ಅಡ್ಡ ಬಿದ್ದು ದೇವರ ಹತ್ರ ಪ್ರಾರ್ಥನೆ ಮಾಡಿ ಇದಾಗ್ತೇವೆ, ನಾವು ಪುನೀತರಾಗ್ತೇವೆ ಅಂತೇಳಿ ಹೇಳ್ಬೋದು. ಅಂಥ ಒಂದು ಇದು ದೇವರು ಆ 2 ಗಂಟೆ ಇಲ್ಲಿ ಕೂತಂಥ ಒಂದು ಸನ್ನಿವೇಶ ನೋಡಿದರೆ ನಮಗೆ ಒಂದು ಎಲ್ಲಿ ಸಹ ದೇವರು ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಪುತ್ತೂರಿನಲ್ಲಿ ನಾನು ಕಂಡ ಮಟ್ಟಿಗೆ ನಾವು ಇಷ್ಟು ವರ್ಷ ನಾನು ಇಲ್ಲೇ ಹುಟ್ಟಿದ್ದು, ಇಲ್ಲೇ ಮನೆ ಇತ್ತು ನಮ್ಮದು, ಇಲ್ಲೇ ಹುಟ್ಟಿದ್ದು ಇಲ್ಲೇ ಬೆಳೆದದ್ದು. ನಾವು 2 ಗಂಟೆ ದೇವರು ಒಂದು ಕಟ್ಟೆಯಲ್ಲಿ ಕೂತಿದ್ದಾರೆ ಅಂತ ಹೇಳಿದರೆ ಅದಕ್ಕಿಂತ ಒಂದು ಭಾಗ್ಯಶಾಲಿಗಳು ನಾವು, ನೆಲ್ಲಿಕಟ್ಟೆಯವರು ಭಾಗ್ಯಶಾಲಿಗಳು ಅಂತೇಳಿ ಹೇಳಬೇಕು. ಇದು ಒಂದು. ಮತ್ತು ಜಾತ್ರೆ ಇದರಲ್ಲಿ ದೇವರ ಪೇಟೆ ಸವಾರಿ ಪುತ್ತೂರಿನಲ್ಲಿ ಭಾಳ ಅದ್ಭುತ. ಬೆಡಿ ಸಿಡಿಮದ್ದು ಎಷ್ಟು ಪುತ್ತೂರು ಬೆಡಿ ಅಂತೇಳಿ ಹೇಳ್ತಾರೆ, ಎಷ್ಟು ಪ್ರಸಿದ್ಧವ ಪೇಟೆ ಸವಾರಿ ಕೂಡ. ಅದಕ್ಕೆ ಬೇಕಾದಂತಹ ಆ ಅಲಂಕಾರಗಳನ್ನು ಮಾಡಿಕೊಂಡು ಸ್ವಚ್ಛತೆಯನ್ನು ಮಾಡಿಕೊಂಡು ಪರಿಶುದ್ಧ ಮನಸ್ಸಿನಿಂದ ಮಹಾಲಿಂಗೇಶ್ವರನನ್ನು ಭಜಿಸ್ತಾರೆ. ನಮ್ಮನ್ನು ನಿಜವಾಗಿಯೂ ಪುತ್ತೂರಿನ ಜನತೆಗೆ ಮಹಾಲಿಂಗೇಶ್ವರ ಒಂದು ಅದ್ಭುತವಾದ ಶಕ್ತಿ. ಅವರಲ್ಲಿ ಹೋಗಿ ನಡೆಯಲ್ಲಿ ನಿಂತು ಪ್ರಾರ್ಥನೆ ಮಾಡಿದರೆ ಸಕಲ ಇಷ್ಟಾರ್ಥಗಳು ನೆರವೇರಿಸ್ತದೆ. ಮನುಷ್ಯನಿಗೆ ತುಂಬ ಇಷ್ಟಾರ್ಥಗಳು ಇರ್ತವೆ, ಅದೆಲ್ಲ ಅಲ್ಲ, ನಿಜವಾಗಿ ಅವನ ಅವಶ್ಯಕತೆಯ ಇಷ್ಟಾರ್ಥ ಏನಿದೆ ಅದನ್ನು ಮಹಾಲಿಂಗೇಶ್ವರ ಇಷ್ಟವರೆಗೆ ನೆರವೇರಿಸ್ತಾರೆ ಅಂತೇಳಿ ಹೇಳ್ಕೊಂಡು ಮಾತು. ನೆಲ್ಲಿಕಟ್ಟೆಯಲ್ಲಿರುವಂಥ ಈ ಒಂದು ವಸಂತ ಮಂಟಪಕ್ಕೆ ಸುಮಾರು 29 ವರ್ಷಗಳಾಗಿದೆ. 29 ವರ್ಷಗಳಿಂದ ಮಹಾಲಿಂಗೇಶ್ವರ ದೇವರು ಈ ಒಂದು ಕಟ್ಟೆಯಲ್ಲಿ ಪೂಜೆಯನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ದಿವಂಗತ ಸುಧಾಕರ್ ಶೆಟ್ಟಿಯವರು ಆರಂಭ ಮಾಡಿದಂತಹ ಕಟ್ಟೆ ಪೂಜೆಯನ್ನು ಇವರ ಮಕ್ಕಳು ಅಂದರೆ ಅಭಿಮಾನ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ನ ಮಾಲಕರಾಗಿರುವಂಥ ಅಭಿಜಿತ್ ಹಾಗೆಯೇ ಅಭಿಷೇಕ್ ಹಾಗೆಯೇ ಇವರ ತಾಯಿಯಾಗಿರುವಂತಹ ಗೀತಾ ಇವರು ಹಾಗೆಯೇ ಮನೆ ಮಂದಿ ಎಲ್ಲರೂ ಸೇರಿಕೊಂಡು ಇವಾಗಲೂ ಕೂಡ ಅದೇ ಶ್ರದ್ಧೆ ಭಕ್ತಿಯಿಂದ ದೇವರಿಗೆ ಪೂಜೆಯನ್ನು ಸಮರ್ಪಿಸ್ತಾ ಇರುವಂಥದ್ದು. ಅದರ ಜೊತೆಗೇನೆ ಈ ಕಟ್ಟೆ ಯಾಕೆ ತುಂಬಾ ಸ್ಪೆಷಲ್ ಅಂತ ಹೇಳಿದರೆ, ಪ್ರಥಮ ಬಾರಿಗೆ ಇಲ್ಲಿ ಪೂಜೆ ಆದಂಥ ಸಂದರ್ಭದಲ್ಲಿ ಮಹಾಲಿಂಗೇಶ್ವರ ದೇವರು 2 ಗಂಟೆಗಳ ಕಾಲ ಇಲ್ಲೇ ವಿರಾಜಮಾನರಾಗಿದ್ದರು. ಜೋರಾದ ಮಳೆ ಬಂದಂತಹ ಕಾರಣದಿಂದಾಗಿ ದೇವರು ಅದೇ ಒಂದು ಮಂಟಪದಲ್ಲಿ ಕೂತು ವಿರಾಜಮಾನರಾಗಿದ್ದರು ಅನ್ನುವಂಥದ್ದು ಇನ್ನೊಂದು ವಿಶೇಷ. ಹಾಗೆಯೇ ನಾವು ಪ್ರತಿ ವರ್ಷ ಕೂಡ ಮಾಡುವಂತಹ ಪೂಜೆ ವಿನೂತನವಾಗಿರಬೇಕು ಅನ್ನೋಂಥ ಉದ್ದೇಶದಿಂದಾಗಿ ಇಲ್ಲೇ ಇರುವಂಥ ಅಶ್ವತ್ಥ ಕಟ್ಟೆಗೆ ವಿಶೇಷವಾಗಿರುವಂಥ ಅಲಂಕಾರವನ್ನು ಕೂಡ ಮಾಡ್ತಾರೆ. ಇದು ಕೂಡ ಇಲ್ಲಿನ ವಿಶೇಷ. ಬೆಳ್ಳಿಯ ಮಂಟಪದಲ್ಲಿ ದೇವರು ಪೂಜೆಯನ್ನು ಸ್ವೀಕಾರ ಮಾಡುವಂಥದ್ದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಯಾಮ್ರಾ ಪರ್ಸನ್ ಸುಧಾಕರ್ ಪಡೀಲ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂದಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ, ಮುಳಿಯ ಜ್ವಲ್ಸ್ ಕಣ ಕಣತಲು ಆನಂದ.